ಕಾರ್ಕಳ ಜೋಗಿನಕೆರೆ ಗೋಶಾಲೆಯ ಗಂಜಲು ಸೋರಿಕೆಯಿಂದ ಕಲುಷಿತ ಕ್ರಮಕ್ಕೆ ಒತ್ತಾಯಿಸಿ ಅಯ್ಯಪ್ಪ ವ್ರತಧಾರಿಗಳಿಂದ ಕಾರ್ಕಳ ಪುರಸಭೆಗೆ ಮನವಿ. ಬಂಡಿಮಠ ಸಮೀಪದ ಜೋಗಿನಕೆರೆ ಅಯ್ಯಪ್ಪ ಮಂದಿರ ಕೆರೆಗೆ ಸಮೀಪದ ಗೋಶಾಲೆಯ ಗಂಜಲ ಸೋರಿಕೆಯಿಂದ ಇಡೀ ಕೆರೆ ಕಲುಷಿತವಾಗಿದ್ದು, ಇದರಿಂದ ಅಯ್ಯಪ್ಪ ಮಾಲಾಧಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಈ ಕುರಿತು ಕ್ರಮಕ್ಕೆ ಆಗ್ರಹಿಸಿ ಅಯ್ಯಪ್ಪ ವ್ರತಧಾರಿಗಳು ಕಾರ್ಕಳ ಪುರಸಭೆಗೆ ಮನವಿ ಮಾಡಿದ್ದಾರೆ. ಬಂಡಿಮಠ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡು ಗೋಪಿನಾಥ ಭಟ್ ಎಂಬುವರು ಕಳೆದ ಹಲವು ವರ್ಷಗಳಿಂದ ಗೋಶಾಲೆಯನ್ನು ನಡೆಸುತ್ತಿದ್ದು, ಈ ಗೋಶಾಲೆಗೆ ಹೊಂದಿಕೊಂಡೇ ಜೋಗಿನಕೆರೆ ಅಯ್ಯಪ್ಪ ಮಂದಿರವಿದೆ. ಇಲ್ಲಿನ ಅಯ್ಯಪ್ಪ ವ್ರತಧಾರಿಗಳು ಸ್ನಾನ ಹಾಗೂ ಪೂಜೆಗೆ ಪುರಾತನ ಜೋಗಿನಕೆರೆಯ ನೀರನ್ನೇ ಉಪಯೋಗಿಸುತ್ತಿದ್ದು, ಇತ್ತೀಚಿನ ಕೆಲವು ವರ್ಷದಿಂದ ಗೋಶಾಲೆಯಲ್ಲಿನ ದನಕರುಗಳ ಗೊಂಜಲವು ಕೆರೆಯ ಸಮೀಪದ ಚರಂಡಿಯಲ್ಲಿ ಹರಿಯುತ್ತಿದ್ದು ಮಾತ್ರವಲ್ಲದೆ ಇದು ಸಮೀಪದ ಕೆರೆಗೆ ಇಂಗುತ್ತಿದ್ದು, ಇದರಿಂದ ಕೆರೆಯ ನೀರು ಕಲುಷಿತವಾಗಿದೆ ಎಂದು ಭಕ್ತರು ಆರೋಪಿಸಿದ್ದಾರೆ. ಈ ಕುರಿತು ಪುರಸಭಾ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಆದರೆ ಮಾಹಿತಿಯ ಪ್ರಕಾರ ಗೋಶಾಲೆಗೆ ಯಾವುದೇ ಅನುಮತಿ ನೀಡಿಲ್ಲ. ಮಾನವೀಯ ನೆಲೆಯಲ್ಲಿ ಗೋಶಾಲೆಗೆ ವಿನಾಯಿತಿ ನೀಡಲಾಗಿದೆ ಎನ್ನಲಾಗಿದ್ದು, ಗೋಶಾಲೆಯ ನಿರ್ವಾಹಕರು ಈ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕಿದೆ ಎಂದು ಭಕ್ತರು ಆಗ್ರಹಿಸಿದ್ದಾರೆ. ಸರಿಸುಮಾರು 100 ವರ್ಷಗಳಿಂದ ಇಲ್ಲಿ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ವ್ರತಾಚರಣೆಯನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತಿರುವಂತಹ ಕ್ಷೇತ್ರ ಇದು. ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇರುವಂತಹ ಕ್ಷೇತ್ರ ಇದು. ಇಲ್ಲಿ ನಮಗೆ ಪ್ರತಿ ದಿವಸ ನಮ್ಮ ವ್ರತ ನಿಯಮಗಳಿಗೋಸ್ಕರ ಸ್ನಾನ ಮತ್ತು ಇತ್ಯಾದಿ ಧರ್ಮಕರ್ಮಗಳನ್ನು ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಿರುವಂಥ ಈ ಕೆರೆಯ ಬದಿಯಲ್ಲಿ ಒಬ್ಬರು ಗೋಶಾಲೆಯನ್ನು ಇಟ್ಕೊಂಡಿದ್ದಾರೆ. ಸರಿಸುಮಾರು ಒಂದು 20 ಸೆಂಟ್ಸ್ ಜಾಗದಲ್ಲಿ 100 ದನಗಳನ್ನು ಸಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅದಕ್ಕೆ ಸರಿಯಾದ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಅಲ್ಲಿ ಇರುವಂತ ಏನು ತ್ಯಾಜ್ಯ, ಏನು ಸಗಣಿ ಮತ್ತು ಅದರ ಮೈ ತೊಳೆದ ನೀರು ಇರುವಂತ ಎಲ್ಲ ಇದು ಕೂಡ ನಮ್ಮ ಈ ಕೆರೆಗೆ ಬರುವುದರಿಂದ ನಮಗೆ ಸ್ನಾನ ಮಾಡಲಿಕ್ಕೆ ನಮ್ಮ ಧರ್ಮಾನುಸಾರ ಕರ್ಮಾನುಸಾರ ಮಾಡುವಂಥ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಪ್ರತಿ ದಿವಸ ಕೂಡ ನಾವು ಅವರಲ್ಲಿ ಹೋಗಿ ಮನೆ ಹೊಡೆದು ನಮ್ಮಲ್ಲಿ ಅವರು ಗುದ್ದಾಟಕ್ಕೆ ಬರ್ತಾರೆ. ಗುದ್ದಾಟಕ್ಕೆ ಬರುವಾಗ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳುವ ತಪ್ಪು ಎಂಬ ವಿಷಯದಲ್ಲಿ ಕಾರ್ಕಳ ಪುರಸಭೆಗೆ ಮುಖ್ಯಾಧಿಕಾರಿಗಳಿಗೆ ಮತ್ತು ಆರಕ್ಷಕ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತೇವೆ. ಸುಮಾರು ಒಂದು 3 ವರ್ಷದಿಂದ ಇದೇ ರೀತಿಯ ಪ್ರಾಬ್ಲಮ್ ಪ್ರತಿ ವರ್ಷಗಳು ನಾವು ನೋಡ್ತಾ ಇದ್ದೇವೆ. ನಾವು ಕಂಪ್ಲೇಂಟ್ ಮಾಡಿದ ಕೂಡ ಬಂದು ಏನು ಹರಕೆ ಕುರಿಯಾಗಿ ಬಂದು ನೋಡ್ತಾರೆ, ಹೋಗ್ತಾರೆ. ಯಾವುದೇ ಒಂದು ಕಾರ್ಯ ಚಟುವಟಿಕೆಯಿಂದ ಅದಕ್ಕೊಂದು ಕ್ರಮ ಕೈಗೂಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಅವ್ರು ಮಾಡೋದಿಲ್ಲ. ಖಾಲಿ ಹಾರೈಕೆಗೆ ಉತ್ತರ ಕೊಟ್ಟು ಹೋಗ್ತಾರೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮ್ಮ 31ಕ್ಕೆ ನಮ್ಮ ಉತ್ಸವ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸೇವನೆ ಮಾಡ್ತಾರೆ. ಅದೆಲ್ಲ ಇದಕ್ಕೂ ಯೂಸ್ ಆಗುವಂತ ನೀರು ಇದೆ, ಈ ಕೆರೆಯ ನೀರು. ನಮಗೆ ಕಲ್ಮಶವಾದ ಕೆರೆ ನೀರಲ್ಲಿ ಸ್ನಾನ ಮಾಡೋದು ಬೇಡಿ, ಮುಖ ತೊಳಿಲಿಕ್ಕೂ ಸಹ ಆಗುವಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಇಲ್ಲ. ಇವತ್ತು ನಾವು ಆರಕ್ಷಕ ಠಾಣೆಗೆ ಪುನಃ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಯಾರು ಆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಅವರೊಂಥರ ಅಹಂಕಾರದ ಮಾತುಗಳನ್ನು ಆಡ್ತಿದ್ದಾರೆ. ನಿಮ್ಮಿಂದವೇ ನಮಗೆ ತೊಂದರೆ ಆಗ್ತಿರುವಂತಹದ್ದು, ನಿಮ್ಮಿಂದವೇ ನಮಗೆ ಉಪದ್ರವ ಆಗ್ತಿರುವಂತಹ ಒಂದು ಮಾತುಗಳನ್ನು ಆಡ್ತಿದ್ದಾರೆ. ಯಾರಿಗಾದ್ರೂ ನಿಮ್ಗೆ ಮಾಧ್ಯಮ ಮಿತ್ರ ನಿಮ್ಗೆ ಕಾಣಬಹುದು ಕೆರೆಯಲ್ಲಿ ಹೇಗೆ ಎಲ್ಲಿಂದ ನೀರು ಬರ್ತದೆ, ಕೆರೆ ಎಷ್ಟು ತಗ್ಗಿದೆ, ಅವರದ್ದು ಎಷ್ಟು ಎತ್ತರದಲ್ಲಿದೆ,